ನಾನು ತಂದೆ ತಾಯಿಯನ್ನು ಪ್ರೌಡ್ ಫೀಲ್ ಮಾಡಿಸೋದು ಹೋಗಲಿ ತಲೆ ಕೆಡಿಸ್ಬಿಟ್ಟಿದ್ದೀನಿ ನಾನು. ಎಲ್ಲಡಿಕೆ ತಿಂದರೆ ಬಾಯಾಗಿ ಕೆಂಪಾಗುತ್ತೆ ಗೊತ್ತಾ ಅಂದರು. ನೀವು ತಿಂದರೂ ಕೆಂಪಾಗತ್ತೆ, ನನಗೆ ಗೊತ್ತಿಲ್ಲ, ನಾನು ತಿಂದರೂ ಕೆಂಪಾಗತ್ತೆ. ಸೋಲು ಅಂತ ಯಾವುದು ಅನ್ಸುತ್ತಲ್ಲ ಅದು ನಿಮಗೇನೋ ಒಳ್ಳೇದು ಮಾಡೋಕ್ಕೆ ಬಂದಿರುತ್ತೆ. ಅದರ ಎದುರಿಗೆ ಯಾವತ್ತೂ ಅದು ಧೃತಿಗೆಡೋದು. ನಂದೊಂದು ಜೀವನದಲ್ಲಿ ಒಂದು ಪ್ರತಿಜ್ಞೆ ಇದೆ, ಮಾರ್ಕ್ಸು ಮತ್ತು ಜಾತಿ ಎರಡನ್ನು ಎಲ್ಲಿ ಕೇಳ್ತಾರೆ ಅಲ್ಲಿಗೆ ನಾನು ಹೋಗೋದಿಲ್ಲ. ವಿಶ್ವೇಶ್ವರಯ್ಯನವರು ಇಂಜಿನಿಯರ್ಸ್ ಒಂದು ಮೀಟಿಂಗ್ ಕರೆದರು. ಅಲ್ಲಿ ಅವರು ಹೇಳಿದ್ದಾರೆ ಎನ್ನಲಾದಂಥ ಒಂದು ಮಾತು, ಐ ಮೇ ಆಸ್ಕ್ ಯು ಟು ಸ್ವೀಪ್ ಸರ್ಟನ್ ಕಾರ್ನರ್ ಆಫ್ ಮೈ ಆಫೀಸ್, ಯು ಸಿ ಟು ಇಟ್ ದಟ್ ಇಟ್ ಈಸ್ ದಿ ಬೆಸ್ಟ್ ಸ್ವೆಪ್ಟ್ ಇನ್ ದ ವರ್ಲ್ಡ್ ಅಂತ. ಬಸ್ ಕಂಡಕ್ಟರ್ ಸೂಪರ್ ಸ್ಟಾರ್ ಆಗ್ಬೋದು ಈ ದೇಶದಲ್ಲಿ, ಟೀಮ್ ಅರೌಂಡ್ ಪ್ರಧಾನಮಂತ್ರಿ ಆಗ್ಬೋದು.